ಪುತ್ತೂರಿನ ಜನಪ್ರಿಯ ಶಾಸಕರು ಹಾಗೂ ಬೆಂಗಳೂರು ಕಮಲ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ. ವಿಘ್ನ ವಿನಾಯಕ ಗಣಪತಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಕೋಡಿಂಬಾಡಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಈ ಭಾಗದ ಎಲ್ಲ ದೈವ ದೇವರುಗಳ ಅನುಗ್ರಹವನ್ನು ಬೇಡುತ್ತಾ, ಬೆಂಗಳೂರು ಕಮಲ ನಮ್ಮ ಕಮಲ ಅನ್ನುವ ಹೆಸರಿನಲ್ಲಿ ನಾವು ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಈ ವೀರ ಕ್ರೀಡೆಯಾಗಿರುವಂಥ, ಜಾನಪದ ಕ್ರೀಡೆಯಾಗಿರುವಂಥ ಕಂಬಲವನ್ನು ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪರಿಚಿತವಾಗಿದ್ದರೂ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಇಡೀ ದೇಶಕ್ಕೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ನಾವು ಕೈ ಹಾಕಿದ್ದೇವೆ. ಬಹುಶಃ ಎಲ್ಲ ದೇವರುಗಳ ಅನುಗ್ರಹದಿಂದ, ಎಲ್ಲರ ಸಹಕಾರದಿಂದ, ಎಲ್ಲ ಸಂಘಟನೆಗಳ, ಎಲ್ಲ ಜಾತಿ ಧರ್ಮದವರ ಸಹಕಾರದಿಂದ ಇದು ಯಶಸ್ವಿಯಾಗಲಿಕ್ಕೆ ನಾವು ದೇವರಲ್ಲಿಯೂ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪುತ್ತೂರು ನಮ್ಮ ಬೆಂಗಳೂರಿನ ನಗರ ಅಭಿವೃದ್ಧಿ ಉಸ್ತುವಾರಿಯೂ ಆಗಿರುವಂಥ, ನನ್ನ ಮಾರ್ಗದರ್ಶಕರೂ ಆಗಿರುವಂಥ, KPCC ಅಧ್ಯಕ್ಷರೂ ಆಗಿರುವಂಥ DK ಶಿವಕುಮಾರ್ ಅವರೇ, ನಮ್ಮ ಕಮಲ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ, ಮಾರ್ಗದರ್ಶಕರೂ ಆಗಿರುವಂಥ ಪ್ರಕಾಶ್ ಶೆಟ್ಟಿಯವರೇ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರು ಆಗಿರುವಂಥ ನನ್ನ ಆತ್ಮೀಯರು, ಮಾರ್ಗದರ್ಶಕರೂ ಆಗಿರುವಂಥ, ಕಂಬಳಕ್ಕಾಗಿ ಮೊದಲ ಬಾರಿಗೆ 1 ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟಂಥ DV ಸದಾನಂದ ಗೌಡ್ರೆ, ಈ ಭಾಗದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ಆತ್ಮೀಯರು ಆಗಿರುವಂಥ ಅಶ್ವಥ್ ನಾರಾಯಣ್ ಅವರೇ, ಈ ಭಾಗದ ಶಾಸಕರಾಗಿರುವಂಥ ರಿಜ್ವಾನ್ ಅವರೇ, ಈ ಭಾಗದ ಇನ್ನೊಬ್ಬರು ಶಾಸಕರಾದ ಹ್ಯಾರಿಸ್ ಅವರೇ, ನನ್ನ ಆತ್ಮೀಯರು SDS ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ರಾಜೇಂದ್ರ ಕುಮಾರ್ ಅವರೇ, ಉದ್ಯಮಿಗಳು ಆಗಿರುವಂಥ ಉಮ್ಮರ್ ಅವರೇ, ಈ ಜಾಗದ ಮಾಲಕರಾಗಿರುವಂಥ ಪಂಕಜ್ ಅವರೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಂಬಳದ ಅಧ್ಯಕ್ಷರಾಗಿರುವಂಥ ದೇವಿಪ್ರಸಾದ್ ಶೆಟ್ರೆ, ರುದ್ರ ಪ್ರತಾಪ್ರೆ, ಈ ಜಾಗದ ಮಾಲೀಕರಾಗಿರುವಂಥವರು, ಈ ಜಾಗದ ಮಾಲಕರಾಗಿ ಇನ್ನೊಬ್ಬರು ಕಾಂತರಾಜ್ ಅವರೇ, ತುಳು ಸಂಘಟನೆಯ ಅಧ್ಯಕ್ಷರ ಸುಂದರರಾಜ್ ರೈಗಳೇ, ಇಲ್ಲಿಯ ಕಾರ್ಪೊರೇಟರ್ ಆಗಿರುವಂಥ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ರಾಜೇಂದ್ರ ಅವರೇ, ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಮಿತ್ರರಾಗಿರುವಂಥ ಉಮೇಶ್ ಅವರೇ, ಈ ಸಂಘಟನೆಯ ಕಂಬಳದ ಇನ್ನೊಬ್ಬ ರೂವಾರಿ ಆಗಿರುವಂಥ ಗುರುಕಿರಣ್ ರೇ, ಗುರುರಂಜನ್ ರೈಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಈ ಭಾಗದ ನನ್ನ ಕರ್ನಾಟಕದ ಪ್ರೀತಿಯ ಬಂಧುಗಳೇ, ಕಂಬಳವನ್ನು ನಾವು ಇಡೀ ವಿಶ್ವಕ್ಕೆ ಪರಿಚಯಿಸಬೇಕು, ನಮ್ಮ ಆಚಾರ ವಿಚಾರಗಳನ್ನು ತೋರಿಸಬೇಕು. ತುಳುನಾಡಿನ ಕಲೆ ಏನಿದೆ, ಆಹಾರ ಪದ್ಧತಿಗಳು ಏನಿದೆ, ಎಲ್ಲರೂ ಸಿನಿಮಾದಲ್ಲಿ ಕಂಬಳವನ್ನು ನೋಡಿದ್ದಾರೆ. ಅದೊಂದಷ್ಟು ಜನ ಈ ಕಂಬಳವನ್ನು ನಿಜವಾಗಿ ಅವರು ವೀಕ್ಷಣೆ ಮಾಡುವಂಥ ಆಸಕ್ತಿಯನ್ನು ನಮ್ಮ ತೋರಿಸಿದ ಮುಖಾಂತರ, ತುಳು ಸಂಘಟನೆಯ ಮುಖಾಂತರ ಇವತ್ತೆಲ್ಲ ಸಂಘಟನೆಗಳನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಈ ಕಂಬಳವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ದೇವರ ಅನುಗ್ರಹದಿಂದ ಎಲ್ಲ ಯಾವುದೇ ಪಕ್ಷ ಭೇದವನ್ನು ಮರೆತು ರಾಜಕೀಯವಾಗಿ ಎಲ್ಲರೂ ನಮ್ಮ ಹತ್ರ ಸೇರಿಸಿಕೊಂಡು ಈ ಸಂಘಟನೆಯನ್ನು ಮಾಡುವ ಮುಖಾಂತರ ಈ ಕಂಬಳವನ್ನು ನವೆಂಬರ್ 25 ಮತ್ತು 26ರಂದು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಸುಮಾರು ಇದರಲ್ಲಿ 125 ಜೊತೆ ಕೋಣಗಳು ಇದರಲ್ಲೂ ಭಾಗಿಯಾಗಲಿಕ್ಕಿದೆ. ಸುಮಾರು 6ರಿಂದ 7 ಲಕ್ಷ ಜನ ಈ 48 ಗಂಟೆಗಳಲ್ಲಿ ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಅದಕ್ಕೆ ಬೇಕಾಗುವಂಥ ಎಲ್ಲ ತಯಾರಿಗಳನ್ನು ನಾವು ಇನ್ನು 2 ತಿಂಗಳಲ್ಲಿ ಅದನ್ನು ಮಾಡಲಿಕ್ಕಿದ್ದೇವೆ. ನಮಗೆ ಎಲ್ಲ ಜನರ ಸಹಕಾರಗಳು ಬೇಕು. ನೇಗಿಲು ಮತ್ತು ಕಣಹಳೆಗೆ ಬೇರೆ ಬೇರೆ ವಿಭಾಗದಲ್ಲಿ ಕೋಣಗಳ ಯಜಮಾನರುಗಳು ಈಗಲೂ ತಯಾರಿಯಾಗಿದ್ದಾರೆ. 125 ಜೊತೆ ಕೋಣಗಳ ಯಜಮಾನರುಗಳು ನಮ್ಮ ಹತ್ರ ದಾಖಲೆಯನ್ನು, ರಿಜಿಸ್ಟರ್ಗಳನ್ನು ಕೂಡ ಮಾಡಿದ್ದಾರೆ. ಕೋಣಗಳ ಯಜಮಾನರುಗಳನ್ನು ಮತ್ತು ಕೋಣೆಗಳನ್ನು ಗುರುವಾರದಂದು 23 ತಾರೀಕಿನಂದು ಮಂಗಳೂರಿನಿಂದ ಬೀಳ್ಕೊಡುಗೆ ಮಾಡುವಂಥ ಸಮಾರಂಭವನ್ನು ನಾವು ಮಾಡಿಕೊಂಡಿದ್ದೇವೆ. ಎಲ್ಲ ಬಂಧುಗಳು ಅವರನ್ನು ಮಂಗಳೂರಿನಲ್ಲಿ ಬೀಳ್ಕೊಡುಗೆ ಮಾಡ್ತಾರೆ. ಆನಂತರ ಹಾಸನದಲ್ಲಿ ಅವರು ಬಂದು ಒಂದು ಅರ್ಧ ಗಂಟೆ 2 ಗಂಟೆ ಅಲ್ಲಿ ತಂಗಿ
ಕೋಣಗಳಿಗೆ ಆಹಾರವನ್ನು ಕೊಟ್ಟು ಅಲ್ಲಿ ಹಾಸನದ ಭಾಗದ ಎಲ್ಲ ಸಂಘಟನೆಗಳು ಅವರನ್ನು ಸ್ವಾಗತ ಮಾಡಿ ಆನಂತರ ಮುಂದೆ ಬರುತ್ತಾ ಪ್ರತಿ ಒಂದು ತಾಲೂಕಿನವರು ಕೂಡ ಅವರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. 23ನೇ ತಾರೀಕು ಗುರುವಾರದಂದು ಅವರನ್ನು ಇಲ್ಲಿ ಸಾಯಂಕಾಲ ಇಲ್ಲಿ ಸ್ವಾಗತ ಮಾಡಲಿಕ್ಕಿದೆ. ಒಂದು ದಿವಸ ಅವರು ಇಲ್ಲಿ ರೆಸ್ಟ್ ಮಾಡಿ 25 ಮತ್ತು 26ರಂದು ಕಂಬಳ 2 ದಿವಸ ನಡೀಲಿಕ್ಕಿದೆ. ಇದಕ್ಕೆಲ್ಲ ಸಂಘಟನೆಗಳ ಎಲ್ಲ ಜನರ ಎಲ್ಲ ಭಾಗದ ಎಲ್ಲ ಜಾತಿ ಮತ ಬಾಂಧವರು ಕೂಡ ಈ ಕಂಬಳದಲ್ಲಿ ಭಾಗಿಯಾಗಿದ್ದಾರೆ. ಕೋಣದ ಯಜಮಾನರು ಕೂಡ ಅದರಲ್ಲಿ ಎಲ್ಲ ಜಾತಿಯವರು ಕೂಡ ಸೇರಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಸಂಘಟನೆಗಳ ಸಹಾಯದಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇವತ್ತು ಎಲ್ಲ ಪ್ರಮುಖರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆನಂತರ ಮುಂದಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಕೂಡ ಬರಲಿಕ್ಕಿದ್ದಾರೆ. ರಾಜ್ಯದ ಎಲ್ಲ ಮಂತ್ರಿಗಳು, ಮಾಜಿ ಸಚಿವರುಗಳು, ಶಾಸಕರು, ಇಲ್ಲಿನ ಕಾರ್ಪೊರೇಟರ್ಗಳು, ಬೇರೆ ಬೇರೆ ಸಂಘಟನೆಯ ಪ್ರಮುಖರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ನಮಗೆ ಈ ದಿವಸ ತುಂಬ ಅರ್ಜೆಂಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾಕಂತೇಳಿದರೆ ನಮಗೆ ಕರೆ ಮಾಡಲಿಕ್ಕೆ ಸುಮಾರು 25 ದಿವಸಗಳ ಟೈಮ್ ಬೇಕು. ನಮ್ಮ ಹತ್ರ ಸಮಯಾವಕಾಶ ಕಡಿಮೆ ಇದ್ದರಿಂದ ಎಲ್ಲ ಜನರನ್ನು ಇವತ್ತು ನಾವು ಆಹ್ವಾನ ಕೊಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಜನರು ಬರುವುದು ಕಡಿಮೆ ಇದೆ. ಆದರೆ ನಾಳೆ ನಾಡಿದ್ದು ಕಾರ್ಯಕ್ರಮಕ್ಕೆ ಎಲ್ಲ ಹಾಲಿವುಡ್, ಬಾಲಿವುಡ್ ಚಿತ್ರನಟರು, ನಟಿಯರು ಕೂಡ ಬರಲಿಕ್ಕಿದ್ದಾರೆ. ಐಶ್ವರ್ಯ ರೈ ಕೂಡ ಬರ್ತಾರೆ. ನಮ್ಮ ಬೇರೆ ಬೇರೆ ಭಾಗದ ಪಕ್ಕದ ರಾಜ್ಯದ ನಟಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. 2 ವೇದಿಕೆಗಳು ಇಲ್ಲಿ ತಯಾರಾಗ್ತದೆ. ಒಂದು ಕಂಬಳಕ್ಕೆ ಒಂದು ವೇದಿಕೆ ತಯಾರಾದರೆ ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು 2 ದಿವಸ ಕೂಡ ನಡೆಯಲಿಕ್ಕಿದೆ. ಜೊತೆಯಲ್ಲಿ ನಮ್ಮಲ್ಲಿರುವ ಆಹಾರ ಪದ್ಧತಿಗಳು ಏನಿದೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಆಹಾರ ಪದ್ಧತಿಗಳನ್ನು ಕೂಡ ಈ ಭಾಗದ ಜನರಿಗೆ ಪರಿಚಯ ಮಾಡಿ ಅದರ ರುಚಿಯನ್ನು ಅವರಿಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಎಲ್ಲ ಜನರ ಕರ್ನಾಟಕ ಭಾಗದ ಈ ಎಲ್ಲ ಬಂಧುಗಳು ನಮಗೆ ಸಹಕಾರ ಮಾಡಬೇಕು. ಅವರ ಶುಭ ಹಾರೈಕೆಗಳಿಗೂ ನಮಗೆ ಬೇಕು. ಸರ್ಕಾರದ ಕೂಡ ನಮ್ಮ ಒಂದು ಬೇಡಿಕೆಗಳಿದೆ. ಮುಂದಿನ ದಿವಸಗಳಲ್ಲಿ ನಮ್ಮ ತುಳು ಸಂಘಟನೆಗಳಿಗೆ ಇಲ್ಲಿ ಏನಾದರೂ ಒಂದು ಅಸ್ತಿತ್ವಕ್ಕೆ ನಮಗೇನಾದರೂ ತುಳು ಸಂಘಟನೆಗಾಗಿ ಇವತ್ತಿನವರೆಗೆ ಯಾವುದೇ ಭವನಗಳು ಇಲ್ಲ, ಯಾವುದೇ ಜಾಗ ಕೂಡ ನಮಗೆ ತುಳು ಸಂಘಟನೆಗೆ ಇಲ್ಲ. ದಕ್ಷಿಣ ಕನ್ನಡ ಉಡುಪಿ ಭಾಗದ ತುಳು ಸಂಘಟನೆಗೆ ಸುಮಾರು 1 ಎಕರೆ ಜಾಗವನ್ನು ಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಕೂಡ ಇದೆ. ಅದನ್ನು ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನಾಡಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸುವಾಗ ನಾವು ಆ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ಇದಕ್ಕೆ ಆರ್ಥಿಕ ಕ್ರೋಢೀಕರಣದ ಅವಶ್ಯಕತೆಯೂ ಕೂಡ ಇದೆ. ಸುಮಾರು 6 ರಿಂದ 7 ಕೋಟಿ ರೂಪಾಯಿಯ ಆರ್ಥಿಕ ಕ್ರೋಢೀಕರಣದ ಅವಶ್ಯಕತೆ ಇದೆ. ಎಲ್ಲ ಜನರು, ಉದ್ಯಮಿಗಳು ಕೂಡ ಬರೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದವರು ಅಲ್ಲ, ಎಲ್ಲ ಉದ್ಯಮಿಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಅವರ ಒಂದು ಆಸಕ್ತಿಯನ್ನು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ನಮ್ಮಿಂದ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ತಪ್ಪುಗಳಾಗೋದು ಸಹಜ. ಬಹುಶಃ ನೀವು ಅದನ್ನೆಲ್ಲ ತಿದ್ದಿಕೊಂಡು ಈ ಕಂಬಳ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಇದೊಂದು ಹೆಮ್ಮೆಯ ಕಲೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಪರಿಚಯಿಸುವುದು ಮತ್ತು ಎಲ್ಲರಿಗೆ ತೋರಿಸುವಂಥ ಪ್ರಯತ್ನದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಪ್ರತಿಯೊಬ್ಬರು ಈ ಕಂಬಳ ಯಾರು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ ಅವರು ನಮ್ಮ ಅತಿಥಿ ದೇವೋಭವ ಅಂತ ಅವರನ್ನು ಸ್ವೀಕಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಕಂಬಳವನ್ನು ವೀಕ್ಷಣೆ ಮಾಡುವ ಅವಕಾಶ ಮಾಡಿಕೊಡುವ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಬಂದವರಿಗೆಲ್ಲ ಶುಭ ಹಾರೈಕೆಗಳನ್ನು ಹೇಳಿ ನಿಮ್ಮ ಆಶೀರ್ವಾದ ಕೂಡ ನಮಗೆ ಬೇಕು ಅನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.